ಈ ಸಂಘದ ಕಾರ್ಯದರ್ಶಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನ್ನ ಹೆಸರು ಬೆನಡಿಕ್ಟ್ ಸಿ ಫರ್ನಾಂಡಿಸ್, ಕಾರ್ಯದರ್ಶಿ. ನಾನು ಸದಸ್ಯೆ ಅಶ್ವಿನಿ ಭಟ್. ನಾನು ಸದಸ್ಯ ಆರ್ಯ ಅಶೋಕ್. ಆರತಿ ಅಶೋಕ್ ಉಪಾಧ್ಯಕ್ಷರು. ಸದಸ್ಯೆ ಸರೋಜಾ ಪ್ರಕಾಶ್. ಈಗ ಎಲ್ಲ ನಗರಗಳಲ್ಲಿ, ಕರ್ನಾಟಕದ ನಗರಗಳಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಸೆಕೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ನಮ್ಮಲ್ಲಿ ಟ್ರೀ ಅಥಾರಿಟಿ ಎಂಬ ಒಂದು ಕಾನ್ಸೆಪ್ಟ್ ಇದೆ. ಟ್ರೀ ಅಥಾರಿಟಿ, ಮರದ ಪ್ರಾಧಿಕಾರ. ಇದು ಕರ್ನಾಟಕ ಟ್ರೀ ಪ್ರಿಸರ್ವೇಷನ್ ಆಕ್ಟ್ 1976 ಪ್ರಕಾರ ಇದನ್ನು 46 ವರ್ಷ ಹಿಂದೆ ಸ್ಥಾಪಿಸಬೇಕಿತ್ತು. ಎಲ್ಲ ಮುನ್ಸಿಪಾಲಿಟಿಯಲ್ಲಿ, ಎಲ್ಲ ಕಾರ್ಪೊರೇಷನ್ಗಳಲ್ಲಿ, ಎಲ್ಲ ತಾಲೂಕು ಪಂಚಾಯತ್ಗಳಲ್ಲಿ, ಎಲ್ಲ ಪಟ್ಟಣ ಪಂಚಾಯತ್ಗಳಲ್ಲಿ. ಆದರೆ ನಮ್ಮ ಅರಣ್ಯ ಇಲಾಖೆ ಅವರು ಇದನ್ನು ಯಾವುದು ಮಾಡದೆ ಒಂದೇ ಕೆಲಸ ಮಾಡಿದ್ರು, ಮರ ಕಡಿಯುವುದು ವಿಷಯ ಮಾತ್ರ. ಎಲ್ಲಿ ಮರಗಳಿವೆ ಅದನ್ನು ಕಡಿಯುವುದು, ಅವರಿಗೆ ಪರ್ಮಿಷನ್ ಕೊಡುವುದು, ಇಂಥ ಕೆಲಸ ಮಾಡಿದಲ್ಲದೆ ಮರ ಉಳಿಸುವ ಬಗ್ಗೆ ಯಾವ ಕೆಲಸವೂ ಮಾಡಿಲ್ಲ. ಸೊ ಇದ್ರ ಬಗ್ಗೆ ನಾವು ಈ ಮರ ಪ್ರಾಧಿಕಾರ ಯಾಕೆ ಪ್ರಾರಂಭ ಮಾಡಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ನಾವು ನೋಟಿಸ್ ಕೊಟ್ಟಾಗ 26/2/2024 ಲಾಸ್ಟ್ ಇಯರ್, 1 ವರ್ಷ ಹಿಂದೆ ನಾವು ನೋಟಿಸ್ ಕೊಟ್ಟೆವು. ಯಾವುದೇ ಸ್ಪಂದನೆ ಮಾಡಿಲ್ಲ. ಕೊನೆಗೆ ನಾವು ನಮ್ಮ ಗೌರವಾನ್ವಿತ ಹೈಕೋರ್ಟಿಗೆ ನಾವು ಮೊರೆ ಹೋಗಬೇಕಾಯಿತು. ಅಲ್ಲಿ ದಿನಾಂಕ 4/4/2025 ನಮ್ಮ ರಿಟ್ ಅಪೀಲನ್ನು ಅವರು ಮಾನ್ಯ ಮಾಡಿ ಕೂಡಲೇ, ಅಂದರೆ ಈಗ ಅವರಿಗೆ 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. 6 ತಿಂಗಳೊಳಗೆ ಅವರು ಮರ ಪ್ರಾಧಿಕಾರ ಅಂದರೆ ಟ್ರೀ ಅಥಾರಿಟಿ ಎಲ್ಲ ಕಾರ್ಪೊರೇಷನ್ಗಳಲ್ಲಿ, ಎಲ್ಲ ಮುನ್ಸಿಪಾಲಿಟಿಗಳಲ್ಲಿ, ಎಲ್ಲ ಟೌನ್ ಪಂಚಾಯತ್ಗಳಲ್ಲಿ, ಎಲ್ಲ ತಾಲೂಕ್ ಪಂಚಾಯತ್ಗಳಲ್ಲಿ, ಇಡೀ ಸ್ಟೇಟಲ್ಲಿ ಇದನ್ನು ಕೂಡಲೇ ಅವರನ್ನು ಸ್ಥಾಪಿಸಬೇಕು. ಈಗ ಏನಪ್ಪ ಈ ಮರ ಪ್ರಾಧಿಕಾರ ಅಥವಾ ಟ್ರೀ ಅಥಾರಿಟಿ? ಮರ ಪ್ರಾಧಿಕಾರ ಅಥವಾ ಟ್ರೀ ಅಥಾರಿಟಿಯ ಮುಖ್ಯ ಕೆಲಸ ಒಂದು, ಈಗ ಫಾರ್ ಎಕ್ಸಾಂಪಲ್ ಮಂಗಳೂರು ಸಿಟಿಯೊಳಗೆ ಒಂದು ಮರ ಪ್ರಾಧಿಕಾರ ಬಂದ ಮೇಲೆ ಇವರು ಪ್ಲಾಟ್ ವೈಸ್, ಅಂದ್ರೆ ಒಂದು ಡೋರ್ ನಂಬರ್ ವೈಸ್ ಇವರು ಸರ್ವೆ ಮಾಡ್ಲಿಕ್ಕಿದೆ. ಸರ್ವೆ ಮಾಡಿಬಿಟ್ಟು ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತಾರೆ. ಈಗ ನಮ್ಮ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ ನಮ್ಮಲ್ಲಿ 24% ಮಾತ್ರ ಫಾರೆಸ್ಟ್ ಕವರ್ ಇರೋದು. ಆಕ್ಚುಲಿ 33% ಫಾರೆಸ್ಟ್ ಕವರ್ ಇರಬೇಕು. ಇವನ್ ಆ 24% ಅಲ್ಲಿ ಬಹಳ ಅವರು ಏನ್ ಮಾಡ್ತಾರೆ, ಇಲ್ಲಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಇವರು ಸ್ಯಾಟಲೈಟ್ ಮುಖಾಂತರ ಈ ಪರ್ಸೆಂಟೇಜ್ ಲೆಕ್ಕ ಮಾಡೋದು. ಇದರಲ್ಲಿ ಏನಾಗುತ್ತೆ, ನಿಮ್ಮ ಈ ಪ್ಲಾಂಟೇಶನ್ಗಳು, ನಿಮ್ಮ ಕಾಫಿ ಎಸ್ಟೇಟ್ಸ್, ನಿಮ್ಮ ಅಡಿಕೆ, ಕೋಕೋನಟ್ ಇದೆಲ್ಲ ಬಂದ್ಬಿಡ್ತದೆ. ಇದು ಕಾಡಲ್ಲ. ಇಲ್ಲಿ ಕಾಡನ್ನು ಬೆಳೆಸುವಂಥದ್ದು ಒಂದು ಕಾನ್ಸೆಪ್ಟ್ ಇದೆ. ಇರಲಿ 24% ಅಂದ್ರೆ ಇದ್ರು ಕೂಡ, ಸೊ ಸ್ಟಿಲ್ ವಿ ಆರ್ ಶಾರ್ಟ್, 9% ಶಾರ್ಟ್ ಇದೆ. ಅದೇ ನಮ್ಮ ಮಂಗಳೂರು ಸಿಟಿಯಲ್ಲಿ ನಮ್ಮ ಸ್ಮಿತಾ ಹೆಗ್ಡೆ ಎಂಬವರು ಒಂದು ಟ್ರೀ ಕೌಂಟ್ ಮಾಡಿದ್ರು. ಇದರಲ್ಲಿ ಇವರು ಪರ್ಸೆಂಟೇಜ್ ತೆಗಿತಾ ಇದ್ದಾರೆ 6.24%. ಬರೀ 6.24% ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ನಮ್ಮಲ್ಲಿ ಅರಣ್ಯ ಇದೆ. ನಾನು ಅರಣ್ಯ ಅಂತ ಕೇಳ್ತಿದ್ರೆ, ನಾವು ಈ ತೆಂಗಿನ ತೋಟ, ನಿಮ್ಮ ಬಾಳೆಗಿನ ಮತ್ತೆ ಪಪ್ಪಾಯ ಅಥವಾ ಅಡಿಕೆ ಇಂಥವೆಲ್ಲ ಇದಕ್ಕೆ ಬರಲ್ಲ. ಈಗ ಈ ಟ್ರೀ ಅಥಾರಿಟಿಯವರು ಸರ್ವೆ ಮಾಡ್ತಾರೆ. ಪ್ರತಿ ಪ್ರಾಪರ್ಟಿ ವೈಸ್, ಡೋರ್ ವೈಸ್ ಸರ್ವೆ ಮಾಡಿಬಿಟ್ಟು ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 33% ಅಂತ ಈಗ 33% ಜಾಗ ಏನಿದೆ ಅಲ್ಲಿ ಇವರು ಕಾಡನ್ನು ಬೆಳೆಸಬೇಕು. ಪ್ರತಿಯೊಬ್ಬರು, ಅದಕ್ಕೆ ಸರ್ಕಾರವಿರಲಿ, ಸರ್ಕಾರದ ಪ್ರಾಪರ್ಟಿ ಇರಲಿ ಅಥವಾ ಪ್ರೈವೇಟ್ ಇರಲಿ, ಇವರು ಅಲ್ಲಿ ಕಾಡು ಬೆಳೆಸುವಂಥದ್ದು ಮುಖ್ಯವಾಗಿದೆ. ಸೊ ಇದರಿಂದ ನಮ್ಮ ನ್ಯಾಷನಲ್ ಆವರೇಜ್ 33% ಬಂದ್ಬಿಡುತ್ತೆ. ಇದು ಎಂಟೈರ್ ಕರ್ನಾಟಕ ರಾಜ್ಯಕ್ಕೆ ಅಪ್ಲೈ ಆಗುತ್ತೆ ಈ ಪರ್ಟಿಕ್ಯುಲರ್ ಜಡ್ಮೆಂಟ್. ಅಫ್ಕೋರ್ಸ್ ಮೊದಲೇ ನಮಗೆ 46 ವರ್ಷದಿಂದನೇ ಆಗ್ಬೇಕಿತ್ತು. ಆಯ್ತು, ಈಗ ಯಾವ ಮರ ನೆಡಬೇಕು ಅದನ್ನು ನಮ್ಮ ಟ್ರೀ ಆಫೀಸರ್ ಡಿಸೈಡ್ ಮಾಡ್ತಾರೆ. ಅವರು ಒಂದು, ಈಗ ಆಲದ ಮರನ ಅಂಥದ್ದು ಯಾವುದಾದ್ರೂ ಸ್ಪೆಸಿ ಅವರು ಹೇಳ್ತಾರೆ, ಅದೇ ಗಿಡವನ್ನು ಇವರು ನರ್ಸರಿಯಲ್ಲಿ ಬೆಳೆಸಿ ಇದನ್ನು ಅವರು ಸಪ್ಲೈ ಮಾಡ್ತಾರೆ. ಸಪ್ಲೈ ಮಾಡಿಬಿಟ್ಟು ಪ್ರೈವೇಟ್ ಪ್ರಾಪರ್ಟಿ ಆಗಲಿ, ಸರ್ಕಾರದ ಪ್ರಾಪರ್ಟಿ ಆಗಲಿ ಅವರು ನೆಡಬೇಕು. ಅವರು ನಡೆದೇ ಇದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಅವರಿಗೆ ಆ ಕೆಲಸ ನಮ್ಮ ಟ್ರೀ ಆಫೀಸರೇ ಮಾಡ್ತಾರೆ. ಮಾಡಿಬಿಟ್ಟು ಅದರ ಖರ್ಚನ್ನು ಏನಿದೆ ಅದನ್ನು
ಆ ಸಂಬಂಧಪಟ್ಟ ಪ್ಲಾಟ್ ಓನರ್, ಯಾರು ಪ್ರಾಪರ್ಟಿ ಓನರ್ ಇದ್ದಾರೆ ಅವರಿಂದ ವಸೂಲಿ ಮಾಡ್ತಾರೆ. ಸೊ ಇದು ಪ್ರೊವಿಷನ್ ನಮ್ಮ ಈ ಪರ್ಟಿಕ್ಯುಲರ್ಲಿ ಗ್ರೀವ್ ಅಥಾರಿಟಿ ಸ್ಥಾಪಿಸಿದ ಮೇಲೆ ಇರುವಂಥದ್ದು ಒಂದು ವಿಷಯ. ಸೊ ಇದರಿಂದ ನಮ್ಮ ಕರ್ನಾಟಕ ಈಗ ಏನು ನಮ್ಮಲ್ಲಿ ಕರ್ನಾಟಕದಲ್ಲಿ 24% ಅಂತ ಹೇಳಿ ಬರೋಲ್ಲ, ಅದು 33% ಗ್ರೀನ್ ಕವರ್ ಬರಬಹುದು. ಈಗ ನಾವೇನು ಸೆಕೆ ಅಂತ ಹೇಳ್ತೇವೆ, ಇಟ್ ಇಸ್ ದ ಡೈರೆಕ್ಟ್ ಇಫೆಕ್ಟ್ ಆಫ್ ನಾನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಟ್ರೀ ಅಥಾರಿಟಿ ಅಂಡ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಸ್ ಫುಲ್ಲಿ ರೆಸ್ಪಾನ್ಸಿಬಲ್ ಫಾರ್ ಇಟ್. ಸೊ ಇದನ್ನು ನಾವು ಯಾವ ರೀತಿ ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಇವರ ಮೇಲೆ ನಾವು ಕ್ರಮ ತೆಗೆದುಕೊಳ್ಳಿಕ್ಕೆ ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇದ್ದೇವೆ. ಮತ್ತೆ ಖಂಡಿತವಾಗಿ ನಾವು ಅವರ ಹೆಸರುಗಳನ್ನು ಈಗ RTI ಯಲ್ಲಿ ಕೇಳಿ ನಾವು ಪಡ್ಕೊಳ್ತೇವೆ. ಮತ್ತೆ ಅವ್ರ ಮೇಲೆ ಏನ್ ಕ್ರಮ ತಗೊಳ್ಬೇಕು ಅಂತ ತಗೊಳ್ತೇವೆ. ಯಾಕಂತ ಹೇಳಿದ್ರೆ ಇವರು ಪ್ರಕೃತಿ ಮೇಲೆ ಇವರು ಚೆಲ್ಲಾಟ ಮಾಡಿದ್ದಾರೆ. ಅದೇ ಇಂಥ ಒಂದು ಉತ್ತಮವಾದ ಕಾನೂನನ್ನು ಇಂಪ್ಲಿಮೆಂಟ್ ಮಾಡದೆ ಇವತ್ತು ಸೆಕೆ ಇದು ಅಂತ ಒಬ್ಬಿಡ್ತಾ ಇದ್ದೇವೆ. ಇಟ್ ಇಸ್ ದ ಡೈರೆಕ್ಟ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಮೆಸ್ಕಾಂನವರು ಇಷ್ಟು ಮರಗಳನ್ನು ಕಡಿತಾರೆ, ನೀವು ಅದರ ಬಗ್ಗೆ ಏನಾದರೂ ಹೋರಾಟ ಮಾಡಿದ್ದೀರಾ? ನೋಡಿ, ನಾನು ಹೇಳ್ತೇನೆ, ಪಡಿಲಿಂದ ಜಲ್ಲಿಗುಡ್ಡಿಯವರೆಗೆ ನನ್ನ ಏರಿಯಾವನ್ನು ಅಂತ ಹೇಳ್ತೇನೆ. ಫಾರೆಸ್ಟ್ ಈಗ ಇದು DC ಆಫೀಸ್ ಆಗ್ತಾ ಉಂಟು. ಎಷ್ಟು ಮರಗಳಿದ್ದು ಬಿಡಿ, ಅದು ಏನು ಇಂಪ್ರೂವ್ ಆಗಬೇಕಾಯ್ತು. ಪಡಿಲಿಂದ ಮೊನ್ನೆ ಸಾಲ ಒಂದು ಲೈನಲ್ಲಿ ಇರುವಾಗ 20 ಮರಗಳನ್ನು ಕಡಿತಾರೆ. ನಾನು ಹೇಳಿದೆ, ಯಾಕೆ ಈಗ ಕಡಿತೀರಿ, ಅರ್ಧ ಕಡಿಬಹುದು ಅಂತ ಹೇಳಿದಾಗ ಅದು ಏನಾಗುದಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ನೀವು ಹೇಳಿದ ವಿಷಯ ಕೂಡ ಇದರಲ್ಲಿ ಟ್ರೀ ಅಥಾರಿಟಿಯಲ್ಲಿ ಕೂಡ ಇದೆ. ನೀವು ಹೇಳಿದ ಕರೆಕ್ಟೇ ಇದೆ. ಸೊ ಇವಾಗ ನೋಡಿ, ಇಲ್ಲಿ ಆ ತಪ್ಪಿತಸ್ಥರು ಯಾರಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಸ್ತಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರತಿ ಮರ ಏನಿದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇರುವಂತದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಸ್ತಿ. ಇವಾಗ ಪ್ರೈವೇಟ್ ಅಲ್ಲಿ ಕೂಡ ಇದ್ರೂ ಕೂಡ ಅದು ಅವರ ಪರ್ಮಿಷನ್ ಇಲ್ಲದ ಕಡಿಯಕ್ಕಿಲ್ಲ. ಸೊ ಈ ರೀತಿ ನೀವು ಹೇಳಿದರೆ ಮೆಸ್ಕಾಂನವ್ರು ಕಡಿದ್ರೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಮೆಸ್ಕಾಂ ಮೇಲೆ ಆಕ್ಷನ್ ತಗೊಳ್ತೀವಿ. ನಾವು ಮಾಡುವಂತ ಕೆಲಸ ಅಲ್ಲ, ಇಲ್ಲಿ ಇರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡೋದು. ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಮಾತು ಹೇಳಿದ್ರೆ ಸಾಕಿತ್ತು, ಹೇಳಿದ್ರಲ್ಲ. ಸೊ ನೀವು ಈಗ ಏನ್ ಮಾಡ್ಬೇಕು, ಈಗ ನೀವು ಹೇಳಿದ್ರೆ ಸಾಕೋದಿಲ್ಲ, ನೀವು ಅದ್ರ ಬಗ್ಗೆ RTI ಕೇಳ್ಬೇಕು ಅವರಿಗೆ. ಏನಪ್ಪಾ ನೀನು ಈ ರೀತಿ ನಾನು ಹೇಳಿದ್ದೆ, ನೀನು ಏನ್ ಆಕ್ಷನ್ ತಗೊಂಡಿದ್ದಿ? ಬರೀ 10 ರೂಪಾಯಿ ನಿಮ್ಗೆ RTI ಹಾಕಿದ್ರೆ ನಿಮ್ಗೆ ಆ ಇನ್ಫಾರ್ಮೇಶನ್ ಸಿಗುತ್ತೆ. ಯಾಕಂದ್ರೆ ಅದು ಅವರಿಗೆ ನೋಡಿ, ಇನ್ನೊಂದು ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಟ್ರೀ ಪ್ರಿಸರ್ವೇಶನ್ ಆಕ್ಟ್ ಅಲ್ಲಿ ಮರ ಕಡಿಲಿಕ್ಕೆ ಇಲ್ಲ, ಮರವನ್ನು ಅಲ್ಲಿಂದ ಟ್ರಾನ್ಸ್ಲೋಕೇಟ್ ಮಾಡ್ಬೇಕಂತ ಇರುವಂತದ್ದು. ಎಲ್ಲಿಯೂ ನಿಮಗೆ ಮರ ಕಡೀರಿ ಅಂತ ಎಲ್ಲಿ ಹೇಳಿಲ್ಲ ನಿಮ್ಮ ಟ್ರೀ ಪ್ರಿಸರ್ವೇಶನ್ ಆಕ್ಟ್ ಅಲ್ಲಿ. ಈವನ್ ರೋಡ್ ಕನ್ಸ್ಟ್ರಕ್ಷನ್ ಒಳಗೆ ಇವರು ಏನ್ ಮರ ಕಡಿತಾ ಇದ್ದಾರೆ, ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲೀಗಲ್. ಇಲ್ಲ, ಇವರು ಟ್ರಾನ್ಸ್ಲೋಕೇಟ್ ಮಾಡಬೇಕು. ಇವನ್ ನ್ಯಾಷನಲ್ ಹೈವೇ ಗ್ರೀನ್ ಪಾಲಿಸಿ ಇದರಲ್ಲಿ ನಾವು ಒಂದು 3 ತಿಂಗಳ ಹಿಂದೆ ನಮ್ಮ ಪರವಾಗಿ ಒಂದು ಜಡ್ಮೆಂಟ್ ಬಂದಿದೆ. ಈಗ ಅದು ಎಕ್ಸಿಕ್ಯೂಷನ್ ಆಗಿ ನಾವು ಆಗ್ತಾ ಇದ್ದೇವೆ ಅಲ್ಲಿ NGTಗೆ. ಅಲ್ಲಿಗಷ್ಟೇ ಅವರು ಅವರ ಪಾಲಿಸಿಯಲ್ಲಿ ಹೇಳ್ತಾರೆ, ನ್ಯಾಷನಲ್ ಹೈವೇ ಗ್ರೀನ್ ಪಾಲಿಸಿಯಲ್ಲಿ ಹೇಳ್ತಾರೆ, ನಾವು ಗರಿಷ್ಠ ಪ್ರಮಾಣದ ಮರಗಳನ್ನು ಶಿಫ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತಿಗೆ 30,000 ಕಿಲೋಮೀಟರ್ ರೋಡ್ ವೈಡನ್ ಮಾಡಿದ್ದಾರೆ, ಸ್ಟ್ರೈಟನ್ ಮಾಡಿದ್ದಾರೆ, ಒಂದೇ ಒಂದು ಮರ ಶಿಫ್ಟ್ ಮಾಡಿ. ಸೊ ಅದಕ್ಕೆ ನಡೆದು ಬೇರೆ ವಿಷಯ, ಅದು ಬದುಕುದು ಬೇರೆ ವಿಷಯ. ಇದ್ದ ಮರವನ್ನು ಅವರು ಟ್ರಾನ್ಸ್ಲೋಕೇಟ್ ಮಾಡಬೇಕಂತ ಟ್ರೀ ಪ್ರಿಸರ್ವೇಶನ್ ಆಕ್ಟ್ ಅಲ್ಲಿ ಇದೆ. ಇವರು ಏನ್ ಪ್ರಯತ್ನ ಮಾಡಿದ್ದಾರೆ ಇವರಿಗೆ. ಸೊ ಇದೆಲ್ಲ ನಾವು ಮುಂದಕ್ಕೆ ಈ ಬಗ್ಗೆ ನಾವು ಖಂಡಿತವಾಗಿ ನಾವು ಇನ್ನು ಮುಂದೆ ಅದನ್ನು ವಾಚ್ ಮಾಡ್ತೇವೆ.